ಮೂಡುಬಿದ್ರೆ ಕಡಲಕೆರೆ ನಿಸರ್ಗಧಾಮದಲ್ಲಿ ನಡೆದ ಕೋಟಿ ಚೆನ್ನಯ್ಯ ಜೋಡು ಕರೆ ಕಂಬಳದ ಸಭಾ ಕಾರ್ಯಕ್ರಮವನ್ನು ಆಂಧ್ರಪ್ರದೇಶದ ರಾಜ್ಯಪಾಲ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಉದ್ಘಾಟಿಸಿದರು. ಮೊದಲು ವೇದಿಕೆಗೆ ಆಗಮಿಸಿದ ರಾಜ್ಯಪಾಲರು ಜನರತ್ತ ಕೈಬೀಸಿ ನಮಸ್ಕರಿಸಿದರು. ಶಾಸಕ ಉಮಾನಾಥ ಕೋಟೆನ್ ಅವರು ರಾಜ್ಯಪಾಲರಿಗೆ ಕಂಬಳದ ಬೆತ್ತವನ್ನು ನೀಡಿ ಸ್ವಾಗತಿಸಿದರು. ನಂತರ ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ನ್ಯಾಯಮೂರ್ತಿ ಅಬ್ದುಲ್ ನಜೀರ್, ತುಳುನಾಡಿನ ಜನಪದ ಕ್ರೀಡೆ ಕಂಬಳಕ್ಕೆ ಇದ್ದ ಅಡ್ಡಿ ನಿವಾರಣೆಯಾಗಿದೆ. ಕಾಂತಾರ ಸಿನಿಮಾದ ಬಳಿಕ ಕಂಬಳದ ಜನಪ್ರಿಯತೆ ವಿಶ್ವವ್ಯಾಪಿಯಾಗಿದೆ ಎಂದು ಹೇಳಿದರು. ಸೇನಾ ನೇಮಕಾತಿ ವಿಭಾಗದ ಹಿರಿಯ ಅಧಿಕಾರಿ ಎಡಿಜಿ ಬ್ರೂಸ್ ಫೆರ್ನಾಂಡಿಸ್, ಕಂಬಳದ ಶಿಸ್ತು ಸಮಿತಿ ಅಧ್ಯಕ್ಷ ಭಾಸ್ಕರ್ ಎಸ್ ಕೋಟ್ಯಾನ್, ಪ್ರಮುಖರಾದ ಕೃಷ್ಣ ಜೆ ಪಾಲೆಮಾರ್ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭ ಶೂನ್ಯ ತ್ಯಾಜ್ಯ ಕಂಬಳಕ್ಕಾಗಿ ಶ್ರಮಿಸಿದ ಕಮ್ಯುನಿಟಿ ಮೊಬಿಲೈಸರ್ ತಂಡವನ್ನು ಸನ್ಮಾನಿಸಲಾಯಿತು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಗೌರವಿಸಲಾಯಿತು. ವೇದಿಕೆ ಮೇಲೆ ಹಾಜರಿರತಕ್ಕಂತಹ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರತಕ್ಕಂತಹ ಮಾತಾ ಕಂಬಳದ ಅಭಿಮಾನಿಲೆ ಮಾತರಿಗಳ ಸೊಲ್ಮೆಲು ಒಂಜಿ ಮಾತ್ರ ಖಂಡಿತ ಇಂದು ಎಂಕಲಿನ ಜಾನಪದ ಕ್ರೀಡೆ ಎಂಕಲ್ನ ಬ್ಲಡ್ ಎಂಕಲ ನೆತ್ತೆರಡುಂಡು. ಇಂದು ಎಂಕಲ್ನ ಉಮಾನಾಥ ಕೋಟೆ ಅಂದ್ರೆ ಇತ್ತೆ ಫಂಡೇರು ಆ್ಯಕ್ಚುಲಿ ಒಂಜಿ ಕಾಲೋಡು ಒಂಚೂರು ತೊಂದರೆ ಆದಿತ್ತಂಡೆಕ್ ಸ್ಟೇಟ್ ಗೌರ್ಮೆಂಟ್ ಹಿಡಿದು ಬ್ಯಾನ್ ಆತಿನೆಲ್ಲ ನಿಜ. ಬಟ್ ಅವು ದೇವರನ ದಯೆ ಬೊಕ್ಕ ನಿಖಲ್ನ ಕಂಬಳ ಅಭಿಮಾನಿಲೇನ ಬಹುಶಃ ಪ್ರೇಯರ್ಸ್ ಪ್ರಾರ್ಥನೆ ಐಡ್ದವರ ಇತ್ತದನ ಸಮಾಧಾನ ಆದ್ಕೊಂಡು. ಬಟ್ ನಿಖಲು ಮೂಲ ಮಾತ ಯಾನ್ ನಿಜ ಬನ್ಪೆ ಯಾನ್ ಎಂಕಲ್ನ ಎಡಿಸಿ ಮೇಜರ್ ಅಮನ್ದೀಪ್ ಸಿಂಗ್ ಪಣಂದಿತ್ತೆ ಒಂದು ಜಾತ್ರದ ಲೆಕ್ಕ ಉಂಡು ಎಂಕ್ ಯಾನ್ ಕನಟ್ಲ ಎನ್ನದಿಜಿ ಇಂಚಾಯಿ ಪೂವಂಡಿದ್ದು ಏನ್ ಮಸ್ತ್ ಮಾತ ತೂವಂದಿತ್ತೆ. ಫಸ್ಟ್ ಹ್ಯಾಂಡ್ ಎಂಕ್ ಇನ್ಫಾರ್ಮೇಶನ್ ಉಂಡು ಕಂಬಳ ಎಂಚಿನ ಬಂಡಿದ್ದು ಇತ್ತೆ. ಆ ಕಾಂತಾರ ಸಿನಿಮಾ ಬತ್ತಿವಕ್ಕ ಕಂಬಳದ ಅಭಿಮಾನಿಗಳು ಇಡೀ ಪ್ರಪಂಚೋಡೆ ಉಳ್ಳೇರಿತ್ತೆ. ಆ ಕಾಂತಾರ ಸಿನಿಮಾ ಬತ್ತಿವಕ್ಕ ಬಹುಶಃ ನಿಖಲ್ನ ಮಾತ ದುಃಖ ದುಮ್ಮಾಲೆಲ್ಲ ಬುಡ್ದು ಇನ್ನು ನಿಖಲ್ ಮಾತ ಮೂಲ ಒಂಜಿ ಸಂತೋಷಕ್ಕೋಸ್ಕರ ಸೇರ್ದಾರು. ಎಡ್ಡೆ ಎಂಜಾಯ್ ಮಲ್ಪಲೆ ದೇವರ ಮಾತೆರ್ಗಲ ಎಡ್ಡೆ ಮಲ್ಪರ್. ನಮಸ್ಕಾರ.